ಆಭರಣ ಟೈಮ್ಲೆಸ್ ಜ್ಯುವೆಲರಿ ತನ್ನ ಅತ್ಯುತ್ತಮ ಬಂಗಾರ ಮತ್ತು ವಜ್ರಾಭರಣದ ಸಂಗ್ರಹವನ್ನು ಮರಳಿ ಗೂಡಿಗೆ ಎನ್ನುವ ಶೀರ್ಷಿಕೆಯ ಅಡಿಯಲ್ಲಿ ಆಗಸ್ಟ್ 12 ಮತ್ತು 13ರಂದು ಬೆಳಗ್ಗೆ 11ರಿಂದ ಸಂಜೆ 6 ಗಂಟೆಯ ತನಕ ಉಡುಪಿ ಹೋಟೆಲ್ ಓಷನ್ ಪರ್ಲ್ ಟೈಮ್ಸ್ ಸ್ಕ್ವೇರ್ನಲ್ಲಿ 2 ದಿನಗಳ ಪ್ರದರ್ಶನ ಮತ್ತು ಮಾರಾಟವನ್ನು ಹಮ್ಮಿಕೊಂಡಿದೆ. ಸರ್ವೋತ್ತಮ ಚಿನ್ನ ವಜ್ರಾಭರಣಗಳ ಪ್ರದರ್ಶನ ಮತ್ತು ಮಾರಾಟವನ್ನು ನಟಿ ಸುಧಾರಾಣಿ ರಿಬ್ಬನ್ ಕಟ್ ಮಾಡಿ ಉದ್ಘಾಟನೆ ಮಾಡಿದ್ದಾರೆ. ಬಳಿಕ ಮಾತನಾಡಿದ ಸುಧಾರಾಣಿಯವರು, ಮೂಲಗಳಿಗೆ ಹಿಂತಿರುಗುವಂಥದ್ದು ಒಂದು ಮಹತ್ವದ ಸಂಗತಿ. ಯಾಕಂದರೆ ಬೇರುಗಳು ಬಲವಾಗಿದ್ದರೆ ಉಳಿದದ್ದು ಎಲ್ಲವೂ ಕೂಡ ಸರಿಯಾಗಿ ನಡೆಯುತ್ತೆ. ಇಂದಿನ ಕಾಲದಲ್ಲಿ ಜನರು ಯಶಸ್ಸಿನ ಕಡೆ ಹೆಚ್ಚು ಗಮನ ಕೊಡ್ತಾರೆ, ಆದರೆ ಒಳ್ಳೆಯ ವೈಯಕ್ತಿಕ ಜೀವನ ಮತ್ತು ಕುಟುಂಬದ ಬಾಂಧವ್ಯದಿಂದಲೇ ಶಾಂತಿ ಸಿಗ್ತಾ ಇದೆ ಅನ್ನೋದನ್ನು ಮರಿತಾ ಇದ್ದಾರೆ. ನೀವು ಶಾಂತಿ ನೆಮ್ಮದಿಯಿಂದ ಇರಬೇಕಿದ್ರೆ ನಮ್ಮ ರೂಟ್ಸ್ಗೆ ಹೋಗಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಮಾತನಾಡಿದರು. ಉಡುಪಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಹರಿರಾಮ್ ಶಂಕರ್, ಮಾಜಿ ಶಾಸಕ ರಘುಪತಿ ಭಟ್, ಉಜ್ವಲ್ ಡೆವಲಪರ್ಸ್ನ ಅಜಯ್ ಪುರುಷೋತ್ತಮ್ ಶೆಟ್ಟಿ ಶುಭವನ್ನು ಹಾರೈಸಿದರು. ಆಭರಣ ಟೈಮ್ಲೆಸ್ ಜ್ಯುವೆಲರಿ ಪ್ರೈವೇಟ್ ಲಿಮಿಟೆಡ್ನ ವ್ಯವಸ್ಥಾಪಕ ನಿರ್ದೇಶಕ ಡಾಕ್ಟರ್ ಪ್ರತಾಪ್ ಮಧುಕರ್ ಕಾಮತ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಹಾಗೆಯೇ ನಿರ್ದೇಶಕಿ ಪ್ರೀತಿ ಪ್ರತಾಪ್ ಕಾಮತ್, ಕುಟುಂಬದ ಸದಸ್ಯರಾದ ಬೋಳ ಪ್ರಭಾಕರ್ ಕಾಮತ್, ಎಂ ಕೃಷ್ಣನಾಯಕ್, ಶ್ರೀಧರ್ ಕಾಮತ್, ಬೋಳ ಸಹಲಿನಿ ಕಾಮತ್, ದಾಮೋದರ್ ಕಾಮತ್, ಉದ್ಯಮಿ ಮಹೇಶ್ ಠಾಕೂರ್ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಈ ಒಂದು ಪ್ರದರ್ಶನ ಮಾರಾಟದಲ್ಲಿ ಪಾರಂಪರಿಕ, ನವನವೀನ ಹಾಗೂ ಕಾಲಾತೀತ ಆಭರಣಗಳು ಜನರನ್ನು ತನ್ನತ್ತ ಸೆಳೆಯುವಂತೆ ಮಾಡ್ತಾ ಇದೆ. ತುಂಬ ಸಂತೋಷವಾದ ವಿಷಯ, ಏಕೆಂದರೆ ಅವರು ಮೂಲತಃ ಉಡುಪಿಯವರಾಗಿದ್ದರಿಂದ ಮರಳಿ ಅವರು ಗೂಡಿಗೆ ಬಂದಿದ್ದಾರೆ. ಜೊತೆಗೆ ಇಷ್ಟೊಂದು ಏನಂತಾರೆ ಅದ್ಭುತವಾದ ಕಲೆಕ್ಷನ್ಗಳು, ಹೆರಿಟೇಜ್ ಪೀಸಸ್ ಎಲ್ಲನೂ ತೊಗೊಂಬಂದಿದ್ದಾರೆ.
ವೈಯಕ್ತಿಕವಾಗಿ ನಾನು ನೋಡಿದಾಗೆ ಇಲ್ಲಿ ತುಂಬಾ ಒಳ್ಳೆ ಕಲೆಕ್ಷನ್ ಇದೆ. ಅದಕ್ಕಿಂತ ಹೆಚ್ಚು ಖುಷಿ ಪಡುವಂಥ ವಿಷಯ ಏನು ಅಂತಂದರೆ ಅವರ ಆ ಕುಟುಂಬದಲ್ಲಿರುವಂಥ ಒಗ್ಗಟ್ಟು, ಬಾಂಧವ್ಯ ನೋಡಿ ತುಂಬ ಖುಷಿ ಆಯಿತು. ಸೊ ಅಲ್ಲಿ ಅಷ್ಟೊಂದು ಮೌಲ್ಯಗಳನ್ನ ಅವ್ರು ಇಟ್ಕೊಂಡಿದ್ದಾರೆ ಅಂದರೆ ಅವರು ವ್ಯವಹಾರ ಮಾಡುವಾಗ ಅವರ ಒಂದು ಕಸ್ಟಮರ್ಸ್ ಜೊತೆ ಅಷ್ಟೇ ಒಂದು ಪ್ರೀತಿ ವಿಶ್ವಾಸ ಇರುತ್ತೆ, ಆ ಬಾಂಧವ್ಯ ಇರುತ್ತೆ. ಸೊ ಹಾಗಾಗಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಹಾರೈಸ್ತೀನಿ. ಉಡುಪಿ ಬಗ್ಗೆ ತಮ್ಮ ಅನಿಸಿಕೆ, ನಿಮ್ಮ ಕ್ಯಾರಿಯರ್ ಪ್ರಾರಂಭವಾದ ಸ್ಟಾರ್ಟಿಂಗ್ನಲ್ಲಿ ಹಲವಾರು ಚಲನಚಿತ್ರಗಳಿವೆ, ಅದ್ರ ಬಗ್ಗೆ ಉಡುಪಿ ನಗರ, ಉಡುಪಿ ಚಲನಚಿತ್ರ ತುಂಬ ಸುಂದರವಾದ ಊರು, ಶ್ರೀಕೃಷ್ಣ ಇರುವಂಥ ಒಂದು ವಾಸಸ್ಥಳ. ಇಲ್ಲಿ ಜನರು ಒಂಥರ ತುಂಬ ಆತ್ಮೀಯರಾಗಿರ್ತಾರೆ, ಪ್ರೀತಿ ವಿಶ್ವಾಸ ತೋರಿಸ್ತಾರೆ. ಯಾವಾಗಲೂ ಇಲ್ಲಿಗೆ ಬಂದಾಗ ಒಂದು ಒಳ್ಳೆ ನೆನಪುಗಳಿಗೆ ಬರುತ್ತೆ, ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಎಕ್ಸಿಬಿಷನ್ ಟುಡೇ ಆ್ಯಂಡ್ ಟುಮಾರೋ 12th and 13th ಇಲ್ಲಿ ಓಷನ್ ಪರ್ಲ್ ಆಗೋದ್ರಲ್ಲಿ ವಿ ಆರ್ ಹ್ಯಾವಿಂಗ್ ಆರ್ ಎಂಟೈರ್ ರೇಂಜ್ ಆಫ್ ಜ್ಯುವೆಲ್ರಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಸಿಲ್ವರ್ ಜ್ಯುವೆಲ್ರಿ, ಲೈಟ್ ವೇಟ್ ಸಿಲ್ವರ್ ಜ್ಯುವೆಲ್ರಿ ಆಗಲಿ, ಲೈಟ್ ವೇಟ್ ಗೋಲ್ಡ್ ಜ್ಯುವೆಲ್ರಿ, ಯಾಕಂದರೆ ಗೋಲ್ಡ್ ಇಸ್ ಆಲ್ಮೋಸ್ಟ್ 10,000 rupees per gram, making it practically unaffordable. So to make it easier for people to buy, we have an entire range of jewelry from lightweight below 10 grams to almost 1 kilo. So we have some excellent bridal sets which are weighing 500 to 700 grams also, which we are showcasing here. So nivella bandi, I request you to come and experience Abharan for yourself. Namdi iga branches, we have 3 showrooms in Bangalore. So one at Rajajinagar near ISKCON, one on MG Road, which is our oldest showroom in Bangalore, 1985 open ಮಾಡಿದ್ದು. ಇನ್ನೊಂದು ಸೌತ್ ಬ್ಯಾಂಗ್ಳೂರ್ JP ನಗರ್ಲಿದೆ. We also are dealers for Rolex. So we have a boutique Rolex watches, other boutique at the Taj West End. So this is our first foray into ಉಡುಪಿ. ಈ ಎಕ್ಸಿಬಿಷನ್ ಆಗಿ ಆದಷ್ಟು ಬೇಗ ಇಲ್ಲಿ ಶೋರೂಮ್ ಓಪನ್ ಮಾಡಬೇಕಂತ ಒಂದು ರೋಡ್ ಇಲ್ಲಿ ಸ್ವಲ್ಪ ಮುಂದೆ. ಸೊ ಮಿಕ್ಕಿದ ಡೀಟೇಲ್ಸ್ ಎಲ್ಲ ರೆಡಿ ಆದಮೇಲೆ ಹೇಳ್ತೀನಿ. ನಾನು ಹೇಳ್ದಂಗೆ ಐ ಆಮ್ ವೆರಿ ಸೂಪರ್ಸ್ಟಿಷಿಯಸ್, ಜಾಸ್ತಿ ಮಾತು ಹೇಳಿ ಆಮೇಲೆ ನನಗೆ ಭಯ ಅದಾಗತ್ತಾ ಇಲ್ವಾ ಅಂತ. ಸೊ ಐ ಡೋಂಟ್ ವಾಂಟ್ ಟು ಶೇರ್ ಮೋರ್ ಡೀಟೇಲ್ಸ್. ಬಟ್ ಆನ್ ದಿಸ್ ರೋಡ್, ಇದೇ ರೋಡ್ ಇಲ್ಲಿ ಎಕ್ಸಿಬಿಷನ್ ಎಲ್ಲಿ ಮಾಡಿದ್ದೀವಿ, ಇದೇ ರೋಡ್ ಇಲ್ಲಿಂದ 5 to 7 minutes ವಾಕಿಂಗ್ ಡಿಸ್ಟೆನ್ಸ್ ಇಲ್ಲಿ ನಾವು ಜಾಗ ಪರ್ಚೇಸ್ ಮಾಡಿದ್ದೀವಿ. ನಮ್ಮದೇ ಜಾಗದಲ್ಲಿ ನಮ್ಮದೇ ಬಿಲ್ಡಿಂಗ್ ಕಟ್ಟಿ ಸ್ವಂತ ಮರಳಿಗೂಡಿಗೆ ಹೇಳ್ದಂಗೆ ಹೋಮ್ ಕಮಿಂಗ್ ಬರುವಾಗ ನಮ್ಮದೇ ಸ್ವಂತ ಜಾಗ ತೊಗೊಂಡು ಸ್ವಂತ ಬಿಲ್ಡಿಂಗ್ ಕಟ್ಟಿ ವಿ ವಾಂಟ್ ಟು ಓಪನ್ ಅವರ್ ಶೋರೂಮ್. ಆ್ಯಂಡ್ ಐ ಹೋಪ್ ಪೀಪಲ್ ಆಫ್ ಕೋಸ್ಟಲ್ ಕರ್ನಾಟಕ, ಉಡುಪಿ ನಮಗೆ ಸಪೋರ್ಟ್ ಮಾಡಿ ನಮಗೆ ಎನ್ಕರೇಜ್ ಮಾಡ್ತಾರೆ ಅಂತ ನನಗೆ ಒಂದು ಧೈರ್ಯ ಇದೆ. ನಾನು ರಿಕ್ವೆಸ್ಟ್ ಮಾಡ್ತೀನಿ. ನಮಸ್ಕಾರ.